ರಫೇಲ್ ಹಗರಣ ಮುಚ್ಚಿದ ಪಾಡಿರೆ ಕೇಂದ್ರ ಸರ್ಕಾರ ಸಿಬಿಐ ಮುಖ್ಯಸ್ಥರಿಗೆ ನಡುರಾತ್ರಿ ಒಟ್ರಾಸಿ ರಜೆ ಕೋರ್ದು ಕಡಪುಣ್ಣವು ಪ್ರಜಾಪ್ರಭುತ್ವಕ್ಕೂ ಕಳಂಕ ಅಂದ ನಗರಾಭಿವೃದ್ಧಿ ಮಂತ್ರಿ ಯುಟಿ ಖಾದರ್ ದೂರ್ದೆ. ನಗರಾಭಿವೃದ್ಧಿ ಮಂತ್ರಿ ಯುಟಿ ಖಾದರ್ ಕುಡ್ಲಾಡು ಸುದ್ದಿ ಕೂಟೋಡು ಬಾತಿರ್ದು ರಫೇಲ್ ಹಗರಣ ಮುಚ್ಚಿದ ಪಾಡಿರೆ ಕೇಂದ್ರ ಸರ್ಕಾರ ಸಿಬಿಐ ಮುಖ್ಯಸ್ಥರನ್ನು ಏತು ದಿನಕ್ಕೊಂದು ದಾಂತೆ ಒಟ್ರಾಸಿ ರಜೆ ಕೋರ್ದು ಕಡಪುಡ್ದಿರು ಒಂದು ಪ್ರಜಾಪ್ರಭುತ್ವವು ಕಲಂಕ. ಸಿಬಿಐ ನಿರ್ದೇಶಕರಿಗೆ ರಜೆ ಕೋರ್ದು ಕಡಪುಣ್ಣ ಬಗೆಟ್ ಜನಕ್ಲೆಗೆ ಕೇಂದ್ರ ಸರ್ಕಾರ ಉತ್ತರ ಕೊರಡು. ಸಿಬಿಐ ಮುಖ್ಯಸ್ಥರನ್ನು ದಾಯಿಗೆ ರಜೆಟ್ ಕಡಪುಡ್ದಿರು ಆಯ್ತ ಉದ್ದೇಶ ದಾನೆ ರಾತ್ರಿ 2 ಗಂಟೆಗೆ ಪ್ರಧಾನಿ ಆಫೀಸರ್ದ ಆದೇಶ ಬರೆಯರ ಕಾರಣ ದಾನೆ ಎಂದು ಜನಕ್ಲೆಗೆ ಗೊತ್ತು ಮಲ್ಪಡೊಂದು ಮಂತ್ರಿ ಯುಟಿ ಖಾದರ್ ಒತ್ತಾಯ ಮಲ್ತೇರು. ಪ್ರಧಾನಮಂತ್ರಿ ರೇಡಿಯೋಡು ಮನ್ ಕಿ ಬಾತ್ ಮಾತ್ರ ಪಾತಿರುವಿರು ವಾರ್ತಾ ಮಾಣಿಲಿನ ಎದುರು ಪಾತಿರ್ಜಿರು ಅರೆಗೆ ಅಂಚಿನ ಧೈರ್ಯಲ ಇಜ್ಜಿಯಿಂದ ಅರದೂರಿಯರು ಪೊಯ್ಯೆ ಸಮಸ್ಯೆ ಬಗೆಟ್ ಮಂತ್ರಿಯರು ಪಾತಿರ್ದು ಜಿಲ್ಲಾಧಿಕಾರಿನ ಕೂಟ ಪೊಯ್ಯದ ಬಿಲೆ ನಿಘಂಟ್ ಮಲ್ಪೊಡು ಸಿಆರ್ಜೆಡ್ ಪ್ರದೇಶಡು ಪೊಯ್ಯದೆ ಪೆರೆ ವಾರದ ಉಲಾಯಿ ಪರ್ಮಿಟ್ ಕೊರುಡು ಜನಕ್ಲೆಗೆ ಕೈಕೆ ಕುಣ ಬಿಲೆಟ್ ಪೊಯ್ಯೆ ಒದಗಾವೊಂದು ಮಂತ್ರಿ ಯುಟಿ ಖಾದರ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊರಿಯರು. ಕುಡ್ಲಾ ತಾಲೂಕು ಪಂಚಾಯತ್ ಗುರ್ಕಾರ್ಯರು ಮೊಹಮ್ಮದ್ ಮೋನು ಸುದ್ದಿ ಕೂಟುಡಿತ್ತೇರು. ಸೊ ದೇಶ ಜನತೆ ಇದು ಹೇಳಬೇಕು. ಎರಡನೇದು ಸುಪ್ರೀಂ ಕೋರ್ಟ್ ಕೇಳ್ತದೆ, ಯಾಕೆ ರಫೇಲ್ ಡೀಲ್ನಲ್ಲಿ ಈ ದೇಶವನ್ನು ಲೂಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಕೇಳ್ತದೆ ಯಾವ ರೇಟನ್ನು ಮಾಹಿತಿ ಕೊಡಿ ಅಂತೇಳಿ. ಇವತ್ತು ಸುಪ್ರೀಂ ಕೋರ್ಟಿಗೆ ಅವ್ರನ್ನ ಮಾಹಿತಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕಾಗಿ ಅಂತೇಳಿ ಇವತ್ತು ದೇಶ ಜನತೆಗೆ ಇವ್ರು ಹೇಳಬೇಕಾಗುತ್ತೆ. ಗೊಂದಲದಲ್ಲಿದ್ದಾರೆ. ಈ ದೇಶವನ್ನು 36,000 ತನಕ ಕೋಟಿಯನ್ನು ಲೂಟಿ ಮಾಡೋದಾದರೆ ಈ ದೇಶದ ಜನ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಈ ದೇಶದ ಯುವ ಜನತೆ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಜನಸಾಮಾನ್ಯರು ಇದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸುಪ್ರೀಂ ಕೋರ್ಟ್ ಕೇಳುವಾಗ ಯಾಕಾಗಿ ಕೊಡೋದಿಲ್ಲ ಮಾಹಿತಿ ಅಂತ ಕೊಡಿದ್ದು ಸ್ಪಷ್ಟಪಡಿಸಬೇಕು. ಅಥವಾ ನಾನು ಈ ದೇಶ ಜನತೆಗೆ ಇವತ್ತು ಮೋಸ ಮಾಡಿ ಏನಾದಿದ್ದರೆ ಈ ರೇಡಿಯೋದಲ್ಲಿ ನಿಂತು ಮುಖವನ್ನು ನೋಡದೆ ಮನ್ ಕಿ ಬಾತ್ ರೇಡಿಯೋದಲ್ಲಿ ಮಾತಾಡೋ ಬದಲು ಪತ್ರಕರ್ತರು ಮತ್ತು ಟಿ ವಿ ಮುಂದೆ ಇಂಟರ್ವ್ಯೂಗೆ ಬರಲಿ, ನೇರವಾಗಿ ಜನತೆಯ ಮುಖ ನೋಡಿಕೊಂಡು ಇವತ್ತು ಸಂದೇಶ ಕೊಡಲಿ. ನಿಮ್ಮ ಪತ್ರಕರ್ತರ ಮತ್ತು ಟಿ ವಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಬಹಿರಂಗ ಜನರ ಮುಂದೆ ಉತ್ತರ ಕೊಡಲಿ. ಈಗೇನಿದೆ ರೇಡಿಯೋದಲ್ಲಿ ಕೂತ್ಕೊಳ್ಳೋದು, ರಿಟರ್ನ್ ಕೇಳಲಿಕ್ಕಿಲ್ಲಲ್ಲ. ಇವರು ಹೇಳಿದ್ದೆ ಬರುವಂಥದ್ದು. ಹೊಯ್ಗೆ ಮರಳಿನ ರೇಟನ್ನು ಈ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ ಫಿಕ್ಸ್ ಮಾಡಬೇಕು. ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಕ್ಕುವ ಉದ್ದೇಶದಿಂದ. ಎರಡನೇದು, ಸ್ಯಾಂಡ್ ಮಾನಿಟರಿಂಗ್ ಕಮಿಟಿಯವರು ನಿಗದಿಪಡಿಸಿದ ಆ ದರಕ್ಕೆ ಯಾರು ಪರ್ಮಿಟ್ ಪಡ್ಕೊಂಡಿದ್ದಾರೆ ನಿಯಮಬದ್ಧವಾಗಿ ಅವರೇನು ಕೊಡದಿದ್ದಲ್ಲಿ ಅಥವಾ ರೇಟ್ ಜಾಸ್ತಿ ಮಾಡುವುದಿದ್ದಲ್ಲಿ ಅಥವಾ ಇದ್ದು ಇಲ್ಲ ಅಂತ ಹೇಳಿದಲ್ಲಿ ಒಂದು ಕಂಟ್ರೋಲ್ ರೂಮನ್ನು DC ಆಫೀಸಲ್ಲಿ ಓಪನ್ ಮಾಡಬೇಕು.